ಇದು ಪುಂಗನೂರು ಕರು, ಇದು 40 ದಿವಸದ ಕರು. ಇದು ಇದ್ರ ತಾಯಿ ನೋಡಿ ಹೇಗಿದೆ ಅಂತ. ನಾಯ್ಡುಗಾರ್ರೆ, ಇದು ಒಟ್ಟು ಎಷ್ಟಿದೆ ಇದು ಇಂಚು? ಇದು ಹುಟ್ಟಿದಾಗ 12 ಇಂಚು, 40 ದಿವಸ ಆಯಿತು, ಈಗ 14 ಇಂಚು. ಒಟ್ಟು ಟೋಟಲ್ 22 ಇಂಚು ಆಗುತ್ತೆ. ಟೋಟಲ್ ಹೈಟು ಲೈಫಲ್ಲಿ 22 ಇಂಚು ಹೈಟ್ ಆಗುತ್ತೆ. ಇದು ಹೆಣ್ಣ ಸರ್? ಹೆಣ್ಣು. 3ನೇ ಕರು ಇದಕ್ಕೆ. ಈ ಹಸುಗೆ ಇದು 3ನೇ ಕರು. ಓಕೆ. ಇನ್ನೂ ಥರ ಅದೆಲ್ಲ ಇದೆ. ಇದೊಂದು ತೋಟ. ನಾಯ್ಡು ಅವ್ರದ್ದು ಹೆಸರೇನು ಸರ್? ತೋಟ ಶಿವಯ್ಯ ನಾಯ್ಡು. ತೋಟ ಶಿವಯ್ಯ ನಾಯ್ಡು. ಇದು ಊರ ಹೆಸರು ಸರ್? ತೋಟ ಫಾರಂ ವಿಲೇಜ್. ಯಾವ ಕನುಮ ಪೋಸ್ಟ್. ಯಾವ ಊರು ಸರ್ ಇದು? ಇದು ಮೇನ್ ಪಲಮನೇರ ಏನು? ಪಲಮನೇರ್ ಕಾನ್ಸ್ಟಿಟ್ಯೂನ್ಸಿ. ಸರ್ ಪಲಮನೇರ್ ಕುಪ್ಪಂ ಮೈನ್ ರೋಡ್. ಇವ್ರು ನೋಡಿ ಶಿವಯ್ಯ ನಾಯ್ಡು ಅವರು ಏನಂದರೆ ಪೀಸ್ಫುಲ್ ಆಗಿ ಹಸುಗಳ ಜೊತೆಗೆ ಇರಬೇಕಂತ ಬಂದಿದ್ದಾರೆ. ಒಮ್ಮೆ ಈ ಕಡೆ ಬಂದಾಗ ಇವ್ರನ್ನ ಭೇಟಿ ಮಾಡಿ, ಭಾಳ ಚೆನ್ನಾಗಿದೆ. ಪೀಸ್ಫುಲ್ ಲೈಫಿಗೆ ಹೇಳಿ ಮಾಡಿಸಿದಂಥ ಒಂದು ಜಾಗ. ಮನುಷ್ಯನಿಗೆ ನೆಮ್ಮದಿ ಮಾತ್ರ ಮುಖ್ಯ ಅಂತ ಇವ್ರನ್ನ ನೋಡಿದರೆ, ಇವ್ರ ಹತ್ರ ಮಾತಾಡಿದರೆ ಗೊತ್ತಾಗುತ್ತೆ. ನೋಡಿ, ಇಂಥದ್ದು ಜೀವನ ನಮಗೆ ಬೆಂಗಳೂರಲ್ಲಿ ಸಿಗಲ್ಲ, ನಿಜಕ್ಕೆ ಹೇಳಬೇಕಂದ್ರೆ. ವಯಸ್ಸು ಇದೆ. ಎಷ್ಟು ಮಾವಿನ ಗಿಡಗಳಿದೆ? ವಯಸ್ಸು 250 ಇದೆ. ಯಾವ ಜಾತಿ ತಳಿ ಗಿಡಗಳಿದೆ? ಬೆಂಗಳೂರ ನೀಲಂ. ನಾವು ಬೆಂಗಳೂರಿನ ತೋತಾಪುರಿ ಅಂತೀವಿ, ನಾವು ಬೆಂಗಳೂರು ಅಂತೀವಿ. ನೀಲಂ, ಬೇರ್ನಿಷ, ಮಲ್ಲಿಗ, ಇವೆಲ್ಲ ತೆಂಗಿನ ಗಿಡಗಳೆಲ್ಲ ನಾನು ಇಟ್ಟಿದ್ದು. ಒಬ್ಬೊಬ್ಬರ ಹತ್ರ ಒಂದೊಂದು ಒಂಥರ ಕಾಡು ಥರ ಇಟ್ಟಿದ್ದು. ಈ ಥರ ಮಾಡ್ತಾ ಇದ್ದೀನಿ. ಇನ್ನೂ ಮಾಡಬೇಕು. ಮಾಡಿದ್ದು 10%, ಮಾಡಬೇಕಾಗಿರೋದು ಇನ್ನೂ 90%. ಏನಿಲ್ಲ ಸರ್, ಇಂಥದ್ದೆಲ್ಲ ಜೀವನ ಮಾಡಬೇಕಂದ್ರೆ ಇವ್ರನ್ನ ನೋಡಿ ಕಲಿಬೇಕು ಎಲ್ಲರೂ. ಈ ನಿಮ್ಮ ಹತ್ರ ಯಾವ ತಳಿಗಳಿವೆ? ಎಲ್ಲ ಪುಂಗನೂರು ಜಾತಿ. ಎಷ್ಟು ಹಸು ಇದೆ ಟೋಟಲ್ ಪುಂಗನೂರು ಜಾತಿ ಹಸುಗಳು? 9 ಇದೆ. ಓಕೆ. ಎಷ್ಟು ಎಣ್ಣೆ ಎಷ್ಟಿದೆ, ಗಣ್ಣೆ ಎಷ್ಟಿದೆ? 5 ಹೆಣ್ಣು, 4 ಗಂಡು. ನೋಡಿ, ಇದು ಪುಂಗನೀರು, ಇದು ಹೆಣ್ಣು ಕರು. ಪ್ಯೂರಿಟಿ ನೋಡಿ ಹೇಗಿದೆ ಅಂತ.